ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಈಗ ಯಾಕೆ ಬಂದಂತ ಹೇಳ್ತೀನಿ. ಈಗ ಸ್ವಲ್ಪ ಮಳೆ ಬಂತು, ಒಂದು ಅರ್ಧ ಗಂಟೆ ಒಳ್ಳೆಯ ಮಳೆ ಬಂತು. ಈಗ ಮಳೆ ಬರಲಿಕ್ಕೆ ಚಾನ್ಸ್ ಉಂಟು, ಫಿರಿ ಅಂತ ಮಳೆ ಬರ್ತಾ ಉಂಟು. ಈಗ ಯಾಕೆ ಬಂದಂತ ಹೇಳ್ತೇನೆ. ಕಾಸರಗೋಡು ಜಿಲ್ಲೆಯಲ್ಲಿ ಎಷ್ಟು ಹಿಲ್ ಸ್ಟೇಷನ್ ಉಂಟಂತ ಹೇಳಲಿಕ್ಕೆ ಬಂದದ್ದು. ಇದರಲ್ಲಿ 2 ಪ್ಲೇಸ್ಗೆ ನಾನು ಹೋಗಿದ್ದೆ. 3 ಪ್ಲೇಸ್ ಮೈನ್ ಆಗಿರುವುದು. ಅದರ ಒಂದು ಪ್ಲೇಸ್ ಯಾವುದಂದರೆ ಹೊಸಡಿ ಗುಂಪೆ ಪ್ಲೇಸ್. ಇದೆಲ್ಲ ಒಯ್ಬಿರೋ ಪ್ಲೇಸ್. ಇಲ್ಲಿ ಟಿಕೆಟ್ ಅಂತೆಲ್ಲ ಗೂಗಲ್ ಮ್ಯಾಪ್ ಆನ್ ಮಾಡಿ ಸೀದಾ ಹೊಸಡಿ ಗುಂಪೆಗೆ ಹೋದರೆ ಅಲ್ಲಿ ಸಿಗ್ತದೆ. ಒಂದು ಒಳ್ಳೆ ಒಯ್ಬಿರೋ ಪ್ಲೇಸ್ ಈ ಹೊಸಡಿ ಗುಂಪೆ. ಎರಡನೇ ಪ್ಲೇಸ್ ಯಾವುದಾದ್ರೆ ರಾಣಿಪುರ ಪ್ಲೇಸ್. ಈ ಪ್ಲೇಸ್ಗೆ ನಾನು ಒಮ್ಮೆ ಹೋಗಿದ್ದೆ, ಫ್ರೆಂಡ್ಸಿನೊಟ್ಟಿಗೆ ಒಮ್ಮೆ ಹೋಗಿದ್ದೆ. ಒಂದು ಒಳ್ಳೆ ಒಯ್ಬಿರೋ ಪ್ಲೇಸ್ ಈ ರಾಣಿಪುರ ಪ್ಲೇಸ್. ಇಲ್ಲಿ ಟಿಕೆಟ್ ಕೊಡಬೇಕು. ಒಂದು ಒಳ್ಳೆ ಒಯ್ಬಿರೋ ಪ್ಲೇಸ್. ಟಿಕೆಟ್ ಕೊಟ್ಟರು ಸಹ ಒಂದು ಒಳ್ಳೆ ಒಯ್ಬಿರೋ ಪ್ಲೇಸ್ ಈ ರಾಣಿಪುರ ಪ್ಲೇಸ್. ನಾನು ಒಮ್ಮೆ ಹೋಗಿದ್ದು, ಮಳೆ ಬರುವಾಗ ಹೋದದ್ದು. ಒಳ್ಳೆ ಪ್ಲೇಸ್ ಅದು ರಾಣಿಪುರ ಪ್ಲೇಸು. ಮೂರನೇ ಹಿಲ್ ಸ್ಟೇಷನ್ ಯಾವುದು ಅಂದರೆ ಕೊಟ್ಟಂಚೇರಿ ಹಿಲ್ ಸ್ಟೇಷನ್, ಕಾಸರಗೋಡು. ನಾನು ಈ ಪ್ಲೇಸ್ಗೆ ಹೋಗಲಿಲ್ಲ. ನೀವು ಹೋಗಿದ್ದರೆ ಕಮೆಂಟ್ ರೀತಿಯಲ್ಲಿ ಎಲ್ಲಿಂದ ಒಳ್ಳೆ ವೈಬಿರುವ ಪ್ಲೇಸ್. ನಾನು ಗೂಗಲಲ್ಲಿ ನೋಡುವಾಗ ಸಿಕ್ಕಿದ ಪ್ಲೇಸ್ ಕೊಟ್ಟಂಚೇರಿ ಹಿಲ್ ಸ್ಟೇಷನ್ ಕಾಸರಗೋಡು ಅಂತ. ಒಂದು ಒಳ್ಳೆ ಪ್ಲೇಸ್ ಆಗಿರ್ಬೋದು. ನೀವು ಸಹ ಹೋಗಿ ಈ ಪ್ಲೇಸ್ಗೆ. ನಾನು ಸಹ ಹೋಗಲಿಲ್ಲ, ನಾನು ಸಹ ಹೋಗಬೇಕು. ನಾಲ್ಕನೇ ಪ್ಲೇಸ್ ಯಾವುದು ಅಂದರೆ ಪುತ್ರಗಳ ಹಿಲ್ ಸ್ಟೇಷನ್ ಅಂತ, ಚಿಕ್ಕ ಹಿಲ್ ಸ್ಟೇಷನ್. ಈ ಪ್ಲೇಸ್ಗೆ ನಾನು ಹೋಗಿದ್ದೆ ಒಮ್ಮೆ ಫೋಟೋ ತೆಗಿಲಿಕ್ಕೆ. 2 ಸತಿ ಹೋಗಿದ್ದೆ. ಒಂದು ಒಳ್ಳೆ ವೈಬಿರೋ ಪ್ಲೇಸ್, ಚಿಕ್ಕ ಹಿಲ್ ಸ್ಟೇಷನ್. ಆದರೆ ನೋಡ್ಲಿಕ್ಕೆ ಒಳ್ಳೆ ಬ್ಯೂಟಿಫುಲ್ ಆಗಿರುವ ಪ್ಲೇಸ್ ಈ ಪುತ್ರಗಳ ಹಿಲ್ ಸ್ಟೇಷನ್. ನೀವು ಸಹ ಹೋಗಿ. ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲ ಕೆಳಗೆ ಕೊಟ್ಟಿರುತ್ತೇನೆ. ಒಮ್ಮೊಮ್ಮೆ ತುಳು ಸಹ ಮಿಕ್ಸ್ ಆಗ್ತದೆ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ. ನನಗೆ ಗೊತ್ತಿರೋ ಪ್ಲೇಸ್ ಎಲ್ಲ ನಿಮಗೆ ಶೇರ್ ಮಾಡಿದೆ. ನಿಮಗೆ ಗೊತ್ತಿರೋ ಪ್ಲೇಸ್ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬೈ ಬಾಯ್.